ನಿನ್ನೆ 15/11/2021 12:05ಕ್ಕೆ ನಡೆದಂಥ ಘಟನೆಯ ಬಗ್ಗೆ ನಾನು ಮಾಧ್ಯಮಕ್ಕೆ ತಿಳಿಸಲು ಇಚ್ಛಿಸಿದ್ದೇನೆ. ನಿನ್ನೆ 12:05ಕ್ಕೆ ನಮ್ಮ ಮಸೀದಿಯ ಪರಿಸರದಲ್ಲಿ ಕೆಲ ಪಡ್ಡ ಹುಡುಗರು ವಿಘ್ನೇಶ್, ಹರ್ಷಿತ್, ಶರಣ್ ಎಂಬ 3 ಹುಡುಗರು ನಮ್ಮ ಮಸೀದಿಯ ಗೇಟ್ ಅಂಗಳಕ್ಕೆ ಬಂದು ನಮ್ಮ ಮಸೀದಿಯ ಧರ್ಮಗುರುಗಳನ್ನು ಅಟ್ಯಾಕ್ ಮಾಡುವ ಉದ್ದೇಶದಿಂದ ಬಂದು ಅದನ್ನು ನಮ್ಮ ಜಮಾತಿಗೊಳಪಟ್ಟ ಸಮೀರ್ ಎಂಬ ಹುಡುಗ ನೋಡಿದ್ದರಿಂದ ದೊಡ್ಡ ಒಂದು ಅನಾಹುತವನ್ನು ನಮಗೆ ತಪ್ಪಿದಂತಾಯಿತು. ಅಲ್ಲದೆ ಆ ಹುಡುಗ ಬಂದು ನೋಡಿದ ತಕ್ಷಣ ಈ 3 ಆರೋಪಿಗಳು ಅವರಿಗೆ ಸಂಬಂಧಪಟ್ಟ KFC ಕ್ಲಬ್ಬಿನಲ್ಲಿ ರಾತ್ರಿ 1 ಗಂಟೆ 2 ಗಂಟೆ ತನಕ ಅಲ್ಲಿಯೇ ಒಟ್ಟುಗೂಡಿ ನಮ್ಮ ಮಸೀದಿಗೆ ನಮ್ಮ ಈ ಜಮಾತಿನ ಬ್ಯಾರಿಗಳಿಗೆ ಪಂಕ್ ಎಂಬ ಅವಾಚ್ಯ ಶಬ್ದಗಳಿಂದ, ಅದಲ್ಲದೆ ನಮ್ಮ ಜೈ ಶ್ರೀರಾಮ್ ಎಂದು ಜೈ ಶ್ರೀರಾಮ್ ಇನ್ನಿತರ ಹಲವಾರು ಅವಾಚ್ಯ ಶಬ್ದಗಳನ್ನು ಉಲ್ಲೇಖಿಸಿದಲ್ಲದೆ ನಮ್ಮ ಮಸೀದಿಗೆ ಹಾನಿಗೊಳಗಾಗುವುದನ್ನು ತಪ್ಪಿಸಿದಂಥ ಸಮೀರ್ ಅವರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಕಾಗದು. ಕಾರಣ ಏನೆಂದರೆ ನಮ್ಮ ಕುರ್ನಾಡು ಗ್ರಾಮದಲ್ಲಿ ಸಾಮರಸ್ಯವನ್ನು ಉಳಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಸಮೀರ್ ಎಂಬ ಹುಡುಗ ಮಾಡಿದ್ದಾನೆ. ಅದು ಯಾವಾಗಲೂ ನಾವು ಮೆಚ್ಚಲೇಬೇಕಾಗ್ತದೆ. ತಕ್ಷಣ ಅವನ ಗಮನಕ್ಕೆ ಬಂದಾಗ ನಮ್ಮ ಕೊನಾಜ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು ತಮ್ಮ ಸಿಬ್ಬಂದಿಗಳೊಂದಿಗೆ ಇಲಾಖೆ ಆರಕ್ಷಕ ಠಾಣಾ ಸಿಬ್ಬಂದಿಗಳು ಬಂದು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಮುಂದಕ್ಕೆ ಇಂಥ ಘಟನೆ ನಮ್ಮ ಕುರ್ನಾಡು ಗ್ರಾಮದಲ್ಲಿ ಹಾಗೂ ಪರಿಸರದಲ್ಲಿ ನಡೆಯದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ನಮ್ಮ ಮಸೀದಿಯ ಆಡಳಿತ ಸಮಿತಿಯ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.